ಬಾಡಿಗೆಗೆ ನೀಡಲಾದ ಮನೆಗಳಲ್ಲಿ ತೆರಿಗೆ ವಂಚನೆ ಮಾಡಿದ್ದು 2,03,521 ರೂಪಾಯಿ ವ್ಯತ್ಯಾಸ ದರ ಪಾವತಿಸಲು ಪುತ್ತೂರು ನಗರಸಭೆ ಆದೇಶ ಹೊರಡಿಸಿದೆ. ಪುತ್ತೂರು ನಗರಸಭಾ ವ್ಯಾಪ್ತಿಯ ಬನ್ನೂರಿನ ನಂದಿಲಾ, ಪರ್ಲಡ್ಕ ಹಾಗೂ ಕಲ್ಲಿಮಾರ್ನಲ್ಲಿ ಮನೆಗಳನ್ನು ಬಾಡಿಗೆಗೆ ನೀಡಲಾಗಿತ್ತು. ಹಲವಾರು ವರ್ಷಗಳಿಂದ ನಗರಸಭೆಗೆ ತೆರಿಗೆ ವಂಚನೆ ಮಾಡಿರುವ ಕುರಿತು ಮಾಯಿದೆ ದೇವೂಸ್ ಚರ್ಚ್ನ 21 ಆಯೋಗಗಳ ಸಂಯೋಜಕ ಪಾವ್ಲ್ ಹೆರಾಲ್ಡ್ ಮಾಸ್ಕರೇನೆಸ್ ಹಾಗೂ ಅವರ ಪತ್ನಿ ರೋಸ್ಲಿನ್ ಫ್ಲೇವಿ ಲೋಬೋ ಎಂಬುವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪುತ್ತೂರು ಸಾಮೆತಡ್ಕ ನಿವಾಸಿ ಅರುಣ್ ಪಿಂಟೋ ಎಂಬುವರು ನಗರಸಭೆಗೆ ಲಿಖಿತ ದೂರು ಸಲ್ಲಿಸಿದರು. ತನಿಖೆ ನಡೆಸಿದ ಪುತ್ತೂರು ನಗರಸಭೆ ಅಧಿಕಾರಿಗಳು ಬನ್ನೂರು ನಂದಿರದಲ್ಲಿರುವ ಪಾವ್ಲ್ ಹೆರಾಲ್ಡ್ ಮಾಸ್ಕರೇನೆಸ್ ಹೆಸರಿನಲ್ಲಿರುವ ಮನೆಗೆ 51,765 ರೂಪಾಯಿ ಹಾಗೂ ಅವರ ಪತ್ನಿ ಹೆಸರಿನಲ್ಲಿರುವ ಕಲ್ಲಿಮಾರಿನ ಮನೆಗೆ 1,51,756 ರೂಪಾಯಿ ಹೀಗೆ ಒಟ್ಟು 2,03,521 ರೂಪಾಯಿ ನೋಟಿಸ್ ಸಿಕ್ಕಿದ 7 ದಿನಗಳ ಒಳಗೆ ನಗರಸಭೆಗೆ ಪಾವತಿಸಲು ಆದೇಶ ನೀಡಿದ್ದಾರೆ.